ಭೂಮಿಯ ಮೇಲೆ ವಾಸಿಸುವ ಎಲ್ಲ ಜೀವ ಸಂಕುಲಗಳು, ಕಾಡು, ಜಲಚರಗಳು ಸೇರಿ ಪರಿಸರ ನಿರ್ಮಾಣವಾಗಿದೆ. ಆಹಾರ ಸರಪಣಿಯ ಮೂಲಕ ನಾವೆಲ್ಲರೂ ಬದುಕ್ತಾ ಇದ್ದೇವೆ. ಆದರೆ ಮನುಷ್ಯ ಇವತ್ತು ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನು ನಾಶ ಮಾಡ್ತಾ ಇದ್ದು, ಇದರಿಂದ ಮುಂದೆ ಮನುಕುಲದ ಅಸ್ತಿತ್ವಕ್ಕೆ ಕುತ್ತು ಎದುರಾಗಲಿದೆ ಅಂತ ನಿವೃತ್ತ ಶಿಕ್ಷಕ ಪಾಲ್ತಾಡಿ ಭಾಸ್ಕರ ಆಚಾರ್ಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕೇಂದ್ರದ ಸಹಯೋಗದೊಂದಿಗೆ ಮೂಡಬಿದರೆ ತಾಲೂಕಿನ ಚಾಮುಂಡಿ ಬೆಟ್ಟ ಪರಿಸರದಲ್ಲಿ ನಡೆದ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಪ್ರಾಣಿಗಳ ನಾಶದಿಂದಾಗಿ ಅವುಗಳು ಇಂದು ನಾಡಿಗೆ ಬಂದು ನಾವು ಬೆಳೆಸುವ ಕೃಷಿ ತೋಟವನ್ನು ಅವಲಂಬಿಸಬೇಕಾಗಿದೆ. ಇದರಿಂದಾಗಿ ಮನುಷ್ಯನ ಆಹಾರ ಪದ್ಧತಿಗೆ ತೊಂದರೆಯಾಗಲಿದೆ. ಹೀಗಾಗಿ ಇನ್ನು ಮುಂದೆಯಾದರೂ ನಾವು ಎಚ್ಚೆತ್ತುಕೊಂಡು ಪರಿಸರವನ್ನ ಸಂರಕ್ಷಣೆ ಮಾಡುವತ್ತ ಗಮನ ನೀಡಬೇಕಾಗಿದೆ ಅಂತ ಹೇಳಿದ್ರು. ಈಗ ನಾವು ಅಂತಿಮ ಘಟ್ಟದಲ್ಲಿದ್ದೇವೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಪರಿಸರವನ್ನು ರಕ್ಷಿಸಬೇಕು. ನಮ್ಮ ಸುತ್ತಮುತ್ತ ಇರುವಂತಹ ಜೀವಿಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ಸಸ್ಯಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ಪ್ರಾಣಿಗಳನ್ನು ನಾವು ಇವತ್ತು ಬದುಕಲಿಕ್ಕೆ ಬಿಡಬೇಕು. ನಾವು ಮರವನ್ನು ಕಳೆದಾಗಿದೆ, ಪುನಃ ಆ ಮರವನ್ನು ನೆಟ್ಟಲಿಕ್ಕೆ ಆಗುವುದಿಲ್ಲ. ಇನ್ನಾದರೂ ನೆಟ್ಟು ಹೊಸ ಸಸ್ಯ ಮಾಡಿ ಹೊಸ ಮರವನ್ನು ಸೃಷ್ಟಿಸಿ ಈ ಪ್ರಕೃತಿಯನ್ನು ಸಮತೋಲನ ಮಾಡುವಂಥದ್ದು ನಮ್ಮ ಮನುಷ್ಯನ ಒಬ್ಬನದಲ್ಲ, ಪ್ರತಿಯೊಬ್ಬ ಮನುಷ್ಯನ, ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ. ಗ್ರಾಮಾಭಿವೃದ್ಧಿ ಯೋಜನೆಯ ಕೊಡಂಗಲ್ಲು ಒಕ್ಕೂಟದ ಅಧ್ಯಕ್ಷ ಸತೀಶ್ ಕೋಟ್ಯಾನ್ ಅಧ್ಯಕ್ಷತೆಯನ್ನು ವಹಿಸಿದ್ರು. ಪುರಸಭಾ ಸದಸ್ಯ ನವೀನ್ ಶೆಟ್ಟಿ, ವಲಯದ ಮೇಲ್ವಿಚಾರಕ ಗಿರೀಶ್ ಕುಮಾರ್ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ನಿಯೋಜಿತ ಅಧ್ಯಕ್ಷ ಬೇಬಿ, ಸೇವಾ ಪ್ರತಿನಿಧಿ ಮಮತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.